ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆತ್ರ. ನಾನಿವತ್ತು ಬರ್ಫಿ ಮಾಡ್ತೇನೆ, ಬನ್ನಿ ನೋಡುವ. ಈಗ ನೋಡಿ, ನಾವು ಶೇಂಗಾ ಬೀಜದ್ದು ಬರ್ಫಿ ಮಾಡುವ. ಇದರ ಸಣ್ಣ ಉರಿಯಲ್ಲಿ ನಾವು ಬಿಸಿ ಮಾಡಿಕೊಳ್ಬೇಕು. ನೋಡಿ, ಈಗ ಒಂದು 2 ಕಪ್ ಹಾಕ್ಕೊಂಡಿದ್ದೇನೆ. ಈಗ ಇಷ್ಟಾದರೆ ಸಾಕು. ಸ್ವಲ್ಪ ಪಟ ಪಟ ಹೇಳ್ತಾ ಉಂಟು, ಕಪ್ಪೇನಾಗಲಿಲ್ಲ. ಕಪ್ಪ ಆಗಬಾರ್ದು, ಹಾಗೆ ಮಾಡಬೇಕು. ಇನ್ನಿದ್ರೆ ಸಿಪ್ಪೆ ತೆಕ್ಕೊಳ್ಳುವ. ನೋಡಿ, ಈಗ ಸಿಪ್ಪೆ ತೆಗೆದಾಗಿದೆ. ಇದನ್ನು ಪುಡಿ ಮಾಡಿಕೊಳ್ಳುವ. ನೋಡಿ, ಪುಡಿ ಇಷ್ಟು ಮಾಡಿಕೊಂಡೆ. ಹೀಗೇನೆ ಅದನ್ನು ಕೂಡ ಮಾಡಿಕೊಳ್ಬೇಕು. ನೋಡಿ, ಈಗ ಬಣ್ಣಲ್ಲಿ ಇಟ್ಕೊಂಡಿದ್ದೇನೆ. 1 ಕಪ್ಪು ಸಕ್ಕರೆ ಹಾಕ್ತೇನೆ. 2 ಕಪ್ಪು ಶೇಂಗಾ ಬೀಜಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಪ್ಪು ನೀರು ಹಾಕ್ಕೊಳ್ತಾರೆ. ಇದು ಸರಿಯಾಗಿ ಕರಗಬೇಕು. ನೋಡಿ, ಕರಗ್ತಾ ಬಂತು. ಸರಿ ಕರಗಿದ್ರೆ ಸಾಕು. ಇದು ಮೆಲ್ಲ ಇಟ್ಕೊಂಡೇ ಕರಗಬೇಕು. ನೋಡಿ, ಈಗ ಸಾಕು. ಈಗ ನಾನು ಇದಕ್ಕೆ ಸ್ವಲ್ಪ ಕಲ್ಲರ್ ಹಾಕ್ಕೊಳ್ತಿದ್ದೀನಿ. ಕೇಸರಿ ಇದ್ದರೆ ಕೇಸರಿ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಕಲ್ಲರ್ ಹಾಕಿದರೆ ಆಯಿತು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟಾಗದಾಗೆ ತಿರುಗಿಸ್ಕೊಳ್ಳೋಣ. ಈಗ ಹಾಲಿನ ಪುಡಿ ಹಾಕ್ಕೊಳ್ತಿದ್ದೇನೆ. ಇದನ್ನು ಕೂಡ ಹಾಗೆ ಗಂಟಾಗದಾಗೆ ತಿರುಗಿಸ್ಕೊಳ್ಬೇಕು ನಾವು. ಈಗ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ. ತುಂಬ ತುಪ್ಪ ಬೇಕಾಗುವುದಿಲ್ಲ ಇದಕ್ಕೆ. ಈಗ ನೋಡಿ, ಆಗ್ತಾ ಬಂತು. ತಳ ಬಿಡ್ತಿದೆ ನೋಡಿ, ತಳ ಬಿಡ್ತಾ ಉಂಟು. ಹಾಗಾಗಿ ಇನ್ನು ನಾವು ಹಾಕ್ಕೊಳ್ಳೋಣ ಅದಕ್ಕೆ. ನೋಡಿ, ಈಗ ಆಗಿದೆ ನೋಡಿ, ಕೈಗೆ ಅಂಟುವುದಿಲ್ಲ. ಹಾಗಾಗಿ ಇನ್ನು ತೆಗೆದುಕೊಳ್ಳುವ. ನೋಡಿ, ಈಗ ಬರ್ಫಿ ರೆಡಿಯಾಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಅರ್ಧ ಗಂಟೆ ಬಿಡ್ತೇನೆ. ಹೀಗೆ ತೆಳ್ಳಗೆ ಹಾಕ್ಕೊಂಡಿದ್ದೇನೆ. 10 ನಿಮಿಷ ಬಿಟ್ಟು ಇದಕ್ಕೆ ಹಚ್ಚಿ ಹಾಕ್ಕೊಳ್ಳುವ. ಅದು ಸ್ವಲ್ಪ ಅಂಟ್ತದೆ, ಅರ್ಧ ಗಂಟೆ ಹೋಗ್ಬೇಕಲ್ಲ ಕಟ್ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ಜಸ್ಟ್ ಹೀಗೆ ಜರ ಹಾಕೊಳ್ಳೋ. ಸ್ವಲ್ಪ ಅಂಟ್ತದೆ. ನೋಡಿ, ಈಗ ಅರ್ಧ ಗಂಟೆ ಆಯಿತು. ಈಗ ಹೇಗೆ ಬಂದಿದೆ ನೋಡುವ. ಇನ್ನು ನೋಡಿ, ಹೀಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಆಗ ನಾವು ಗೆರೆ ಹಾಕಿಟ್ಟಿದ್ದೇವಲ್ಲ, ಹಾಗೆ ನಾನು ಹೀಗೆ ಗೆರೆ ಹಾಕ್ಕೊಂಡಿದ್ದೇನೆ. ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಬೋದು. ನೋಡಿ, ಎಲ್ಲನೂ ಬರ್ತದೆ ಹೀಗೇ, ಚೆನ್ನಾಗಿದೆ ನೋಡಿ. ನೋಡಿ, ಎಲ್ಲ ಬರ್ತಾ ಉಂಟು, ಚೆನ್ನಾಗಾಗಿದೆ.
ನೋಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.